ಎಲ್ಲರಿಗೂ ನಮಸ್ಕಾರ. ವರ್ಣಕುಟೀರ ಕಲಾ ಶಿಕ್ಷಣ ಸಂಸ್ಥೆ ಕಲ್ಲರೆ ಪುತ್ತೂರು. ಸೊ ನಾವು ಈಗ 25ನೇ ವರ್ಷ ನನಗೆ ನಮ್ಮ ಸಂಸ್ಥೆಗೆ. ಹಾಗೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಒಂದು ಗಾನಯಾನ ಆಗಿರ್ಬೋದು, ಮಂತ್ರಾಲಯನ ಆಗಿರ್ಬೋದು, ಮತ್ತೊಂದು ಶಾಖೆಯನ್ನು ಕೂಡ ನಾವು ಉಪ್ಪಿನಂಗಡಿಯಲ್ಲಿ ನಾವು ಸ್ಥಾಪಿಸಿದ್ದೇವೆ. ಹಾಗೆ ಮಕ್ಕಳಿಗೋಸ್ಕರ ನಾವು 25-24 ವರ್ಷಗಳು ಕೂಡ ನಾವು ಮಕ್ಕಳೊಟ್ಟಿಗೆ ನಾವು ಮಕ್ಕಳಿಗೆ ಡ್ರಾಯಿಂಗ್ ಆಗಲಿ, ಸುಗಮ ಸಂಗೀತ ಆಗಲಿ, ಕರಪಟ್ಟಿಗೆ ಆಡೋದಾಗಲಿ, ಸ್ಯಾಂಡ್ ಆರ್ಟ್ ಆಗಲಿ, ಥ್ರೆಡ್ ಆರ್ಟ್ ಆಗಲಿ, ಹಾಗೆ ಹಲವಾರು ವಿಷಯಗಳನ್ನು ಮಕ್ಕಳಿಗೆ ನಾವು ನಮ್ಮ ಸಂಸ್ಥೆ ಮುಖಾಂತರ ನಾವು ಕೊಡ್ತಾ ಇದ್ದೇವೆ. ಹಾಗೆ ಆ 25 ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅದರೊಟ್ಟಿಗೆ ಈ ಸಲ ಇನ್ನೊಂದು ಅದ್ಭುತವಾದ ವರ್ಕನ್ನು ಮಾಡುವ ಅಂತೇಳಿ ಆಲೋಚನೆ ಮಾಡುವಾಗ ಸ್ಯಾಂಡ್ ಆರ್ಟಲ್ಲಿ ಒಂದು ರೆಕಾರ್ಡ್ ಮಾಡಬೇಕಂತೇಳಿ ನಾವೊಂದು ಕಮಿಟಿಯಿಂದ ಮಾತಾಡಿದ್ದೇವೆ. ಹಾಗೆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಏನಿದೆ, ವರ್ಲ್ಡ್ ರೆಕಾರ್ಡ್, ಸೊ ಅವ್ರ ಹತ್ರ ಮಾತಾಡಿದೆವು. ನಮ್ಮ ಕ್ಲಿಪ್ಸ್ ಎಲ್ಲ ಕಳಿಸಿದ್ದೇವೆ ನಾವು. ಹಾಗೆ ಸ್ಯಾಂಡ್ ಆರ್ಟನ್ನು ಎಲ್ಲರೂ ಮಾಡ್ತಾರೆ, ರೆಕಾರ್ಡ್ ಅಂತ ಯಾರು ಮಾಡಲಿಲ್ಲ. ಅದರೊಟ್ಟಿಗೆ ಕಣ್ಣು ಮುಚ್ಚಿ ಮಾಡೋದು ಅಂತ ಹೇಳಿದ್ರೆ ಸುಲಭದ ಕೆಲಸ ಅಲ್ಲ, ಅದು ಕೂಡ 24 ಗಂಟೆ. ಅದು ನಮ್ಮ ಸ್ಟೂಡೆಂಟ್ ಇಂದ್ರಪ್ರಸ್ಥದ ಶ್ರಮಿಕ ನಮ್ಮ ಡ್ರಾಯಿಂಗಿಗೆ ನಮ್ಮಲ್ಲಿ ಬರ್ತಾರೆ, ಸ್ಯಾಂಡ್ ಆರ್ಟ್ ಕಲಿತಾರೆ. ಸೊ 24 ಗಂಟೆ ಕಣ್ಣು ಮುಚ್ಚಿ ಸ್ಯಾಂಡ್ ಆರ್ಟನ್ನು ಮಾಡ್ತಾರೆ. ವಿಶ್ವ ದಾಖಲೆ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದಾರೆ. ನಾಡ್ದು 6-7ಕ್ಕೆ ಕಾರ್ಯಕ್ರಮ ಇದೆ. 6-7 ಡಿಸೆಂಬರ್. ಹೌದು. ಶನಿವಾರ 12 ಗಂಟೆಯಿಂದ ಆದಿತ್ಯವಾರ 12 ಗಂಟೆ ತನಕ ಕಂಟಿನ್ಯೂ ಆಗಿ ಮಾಡ್ತಾರೆ. ಮತ್ತು ನಮ್ಮ ಮಧ್ಯಾಹ್ನ 12ರಿಂದ ಮಧ್ಯಾಹ್ನ 12 ಗಂಟೆ ತನಕ. ಹಾಗೆ ಅದರ ಹಾಡಿನ ಜವಾಬ್ದಾರಿ, ಕರಾವಕೆಯ ಜವಾಬ್ದಾರಿಗಳನ್ನು ನಮ್ಮ ಅಧ್ಯಕ್ಷರು ಗೀತಾ ಮ್ಯಾಮ್ ಅವರು ಕೂಡ ವರ್ಕ್ ಮಾಡ್ತಾರೆ. ಅವರು ತುಂಬ ವರ್ಕ್ ಮಾಡ್ತಾ ಇದ್ದಾರೆ. ಸೊ ತುಂಬ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದಾರೆ ಶ್ರಮಿಕ. ಸೊ ಅವರ ತಂದೆಯವರು ಕೇಶವ್ ಅಂತೇಳಿ, ನಮ್ಮ ಮೆಂಬರ್ ಬಾಲಸುಬ್ರಹ್ಮಣ್ಯ ಸರ್ ಅವರು ಕೂಡ. ಸೊ ನಾವೊಂದು ಟೀಮ್ ಮಾಡಿದ್ದೇವೆ ಈಗ ಪುತ್ತೂರಿಗೆ. ಅದು ಮೊದಲ ಬಾರಿಗೆ ಎಲ್ಲರ ಸಹಕಾರ ಕೂಡ ನಾವು ಬೇಡ್ತಿದ್ದೇವೆ. ಮೇನ್ ಮೀಡಿಯಾದವರು ಏನೋ ಪ್ರಶ್ನೆ ಇದ್ರೆ ಕೇಳ್ಬೋದು. ಸ್ಯಾಂಡ್ ಆರ್ಟನ್ನು ಎಸ್ ನಮಗೆ ನೋಡಿ ಫೋಟೋಸ್ ಇದೆ. ಅಂದರೆ ಒಂದು ಮರದ ಬಾಕ್ಸ್ ಇದೆ, 2 and 3.5 ಸ್ಕ್ವೇರ್ ಫೀಟ್ ಇದು. ಸೊ ಅದರ ಒಳಗಡೆ ಬಾಕ್ಸ್ನೊಳಗಡೆ ಬಲ್ಬ್ ಇದೆ, ಬಲ್ಬ್ ಮೇಲ್ಗಡೆ ಗ್ಲಾಸ್ ಇದೆ. ಗ್ಲಾಸ್ ಮೇಲೆ ನಾವು ಸ್ಯಾಂಡ್ ಬಲ್ಬ್ ಆನ್ ಆದ ತಕ್ಷಣ ಸ್ಯಾಂಡ್ ಅದು ಸ್ವಲ್ಪ ಬ್ರೌನಿಶ್ ಆಗಿ ಕಾಣ್ತದೆ. ಅದರಲ್ಲಿ ವರ್ಕ್ ಮಾಡುವಂಥದ್ದು. ಅದು ಪುತ್ತೂರಿಗೆ ಪ್ರಥಮ ಬಾರಿ ಕೂಡ ನಾವು ಮಾಡ್ತಾ ಇರೋದು. ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. 4-5 ಕೋರ್ಸ್ಗಳು ಕೂಡ ಮಾಡಿದ್ದೇವೆ ಮಕ್ಕಳಿಗೋಸ್ಕರ. ಒಂದು ಕಡಿಮೆ 40 ಮಕ್ಕಳನ್ನು ಕಲ್ತಿದ್ದಾರೆ ಸ್ಯಾಂಡ್ ಆರ್ಟನ್ನು. ಹೌದು, ಪುತ್ತೂರಲ್ಲಿ. ಸೊ ಅದರಲ್ಲಿ ವಿಶೇಷವಾಗಿ ಏನಾದ್ರು ಮಾಡಬೇಕು ಅಂತ ಆಲೋಚನೆ ಮಾಡುವಾಗ ಶ್ರಮಿಕ ಸ್ವಲ್ಪ ಎಕ್ಸ್ಪರ್ಟ್ ಆಗಿದ್ದಾರೆ, ಕಣ್ಣು ಮುಚ್ಚಿ ವರ್ಕ್ ಮಾಡ್ತಾರೆ ಡ್ರಾಯಿಂಗ್ ಎಲ್ಲ. ಸೊ ಸ್ಯಾಂಡ್ ಆರ್ಟ್ ನೀವು ಮಾಡಿ ಅಂತ ಮತ್ತೆ ನಾವು ಹೇಳಿದ ದಾಖಲೆ ಮಾಡೋದರಲ್ಲಿ ಅಂತ. ಹಾಗೆ ನಾವು ವರ್ಕ್ ಮಾಡ್ತೀವಿ ದಾಖಲೆ. ದಿನಲ್ಲೊಂದು ಇದ್ದಾಗ 7 ಗಂಟೆ 6 ಗಂಟೆಗಳು ಕೆಲಸ ಮಾಡ್ತಾ ಇರ್ತಾರೆ ಅವರು ಹಾಡಿನೊಂದಿಗೆ. 24 ಗಂಟೆಗಳು ಕಣ್ಣು ಮುಚ್ಚಿ ನಿರಂತರವಾಗಿ ಮಾಡೋದು. ಅದಕ್ಕೆ ಬಟ್ಟೆ ಕಟ್ಟಲಿಕ್ಕೆ ಕಾಲು ಗಂಟೆ ಇದು ರೆಸ್ಟ್. 3 ಗಂಟೆಗೊಮ್ಮೆ ಕಾಲು ಗಂಟೆ ರೆಸ್ಟ್. ಊಟ ತಿಂಡಿ ಆಹಾರ 300 ಡ್ರಾಯಿಂಗ್ಗಳಾಗ್ತದೆ. ಅದೆಲ್ಲ ಫ್ರೆಂಡ್ಸ್ 24 ಗಂಟೆ. ಇದರಲ್ಲಿ ವಿಶೇಷತೆ ಏನಂದ್ರೆ ನಾವು ಹಾಡಿಯೇ ಚಿತ್ರ ಮಾಡುವಂಥದ್ದು, ನಾವು ಪ್ಲೇ ಮಾಡುವಂಥದ್ದು, ನಾವು ಹಾಡಿಯೇ 24 ಗಂಟೆ 5 ಜನ 5 ಟೀಮ್ ಇದೆ. ಸಾಮಾನ್ಯ ಮಕ್ಕಳೆಲ್ಲ ಸೇರಿ ಸಂಬಂಧ 8 ಆದರೆ ಹಾಡಿನಲ್ಲಿ ಇರುವುದನ್ನು ಡ್ರಾಯಿಂಗ್ ಮಾಡ್ತಾರೆ. ಅದೇ ಹಾಡಿನ ಭಾವಕ್ಕೆ ಅವರು ಚಿತ್ರಣ ಮಾಡ್ತಾ ಇರೋದು. ಆದರೆ ಈಗ ಒಂದು ಹಾಡು ಮುಗಿದು ಇನ್ನೊಂದು ಹಾಡು ಹೊಸ ಬರ್ತದಲ್ವಾ, ಒಂದು ಹಾಡು ಮುಗಿ ಒಂದು ಮತ್ತೆ ವಾಶ್ ಮಾಡೋದು, ಪುನಃ ಹೀಗೆ ಹಾಕೋದು, ಪುನಃ ವರ್ಕ್ ಮಾಡೋದು, ಪುನಃ ವಾಶ್ ಮಾಡೋದು. 5-6 ನಿಮಿಷದಲ್ಲಿ ಆ ಪದ್ಯದ ಭಾವನೆಗಳೆಲ್ಲ ಮುಗ್ದಾಗ್ತದೆ. ಅಷ್ಟು 300 ಡ್ರಾಯಿಂಗ್ಗಳು ಹಾಗೆ ಇರುತ್ತೆ. ಹಾಗೆ ಇರುವುದಿಲ್ಲ. ಒಮ್ಮೆ ವರ್ಕ್ ಮಾಡಿ ಅದು ರೆಕಾರ್ಡ್ ಆಗಿರ್ತಾರೆ, ಕ್ಯಾಮ್ರಾ ರೆಕಾರ್ಡ್ ಆಗಿರ್ತಾರೆ, ವರ್ಕ್ ಮಾಡಿ ತೆಗಿತೇವೆ. ನೆಕ್ಸ್ಟ್ ಇನ್ನೊಂದು ಹಾಡು ಬರಬೇಕಲ್ಲ, ಒಂದೇ ಬೋರ್ಡ್ ಯೂಸ್ ಮಾಡೋದು. ಆದರೆ ಕಲರ್ ಲೈಟ್ಗಳು ಯೂಸ್ ಆಗಿಲ್ಲ, ಚಿತ್ರಗಳು ಹಾಗೆ ಕೂಡ ಇದ್ದಿಲ್ಲ. ಹಾಡು ಚಿತ್ರ ಮಾಡೋದು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಚಿತ್ರಗಳು ಹಾಗೆ ಉಳಿತದ, ಡ್ರಾಯಿಂಗ್ ಹಾಗೆ ಉಳಿತದ. ಟಿವಿ
ಅಲ್ಲಲ್ಲ ಸರ್, ಉಳಿಲಿಕ್ಕೆ ಇನ್ನೊಂದು ಮಾಡಬೇಕಲ್ಲ, ಸ್ಯಾಂಡ್ ಅಲ್ವಾ ಅದು. ಒಂದು ಮಾಡಿ ಈಗ 6 ನಿಮಿಷದಲ್ಲಿ ಒಂದು ಮಾಡಿ ಮುಗಿಸಿ ಕೂಡಲೇ ನಮಗೆ ಉಳಿದು ರೆಕಾರ್ಡಿಂಗ್ ಅಲ್ಲಿ ಮಾತ್ರ ಉಳಿದು ಅಷ್ಟೇ. ಈಗ ಅಂಥದ್ದೊಂದು ನಾವು ಪ್ರಾಕ್ಟೀಸ್ ಮಾಡಿ ಕೊಟ್ಟರೆ ಅನ್ಕೊಳ್ಳಿ. ಹಾಂ ಸರಿ ಎಷ್ಟು ವರ್ಷ ಸರ್ ಈಗ ವಾಟ್ಸಪ್ ಮಾಡ್ತೇನೆ ಸರ್ ನಿಮಗೆ. ಈ ಸ್ಟೂಡೆಂಟ್ ಎಷ್ಟು ವರ್ಷ ಸ್ಟ್ಯಾಂಡರ್ಡ್ ಒಂದು 4 ತಿಂಗಳಿಂದ ಅಲ್ಲ ಒಂದು ಕೋರ್ಸ್ ಮಾಡಿದ್ದೆವು ಸ್ಟ್ಯಾಂಡರ್ಡನ್ನು 4 ತಿಂಗಳ ಹಿಂದೆ. ನಂತರ ಅದರಲ್ಲಿ ಸ್ವಲ್ಪ ಎಕ್ಸ್ಪರ್ಟ್ ಆದರು ಅವರು. ಆನಂತರ ಡೈರಿ ಹೌದು. ಗಾಂಧಾರಿಗೆ ಸತೀಶ್ ಗುರುಜಿ ಅಂತ ಇದ್ದಾರೆ, ಹುಡುಗಿ ಅಂತ ಅವ್ರು ಕಲಿಸಿ ಒಂದು 4 ವರ್ಷ ಆಯ್ತು. ಇದನ್ನು ಯಾರು ಬರ್ತಾರೆ ಜಡ್ಜ್ಮೆಂಟಿಗೆ ವಿಶೇಷಾರ್ಥಿಯಾಗಿ ಡಾಕ್ಟರ್ ಮನೀಶ್ ವೈಷ್ಣವಿ ಬರ್ತಾರೆ, ಮುಖ್ಯಸ್ಥರು ಏಷ್ಯನ್ ಗೋಲ್ಡ್ ಬುಕ್ ಆಫ್ ರೆಕಾರ್ಡ್ USA ಕಂಪನಿ. ಸೊ ಅವರು ಬರ್ತಾರೆ, 2 ದಿವಸ ನಮ್ಮೊಟ್ಟಿಗೆ ಇರ್ತಾರೆ ಅವರು. ಹೌದು, ಮನೀಶ್ ವೈಷ್ಣವಿ ಅವರು ಮುಖ್ಯಸ್ಥರು ಏಷ್ಯನ್ ಗೋಲ್ಡ್ ಬುಕ್ ಆಫ್ ರೆಕಾರ್ಡ್ USA ಕಂಪನಿ. ಮೇನ್ ಆಗಿ ಅವರಿಗೆ ಅವ್ರು ಮೇನ್ ಅವರೇ ಬರ್ತಾರೆ ಖುದ್ದಾಗಿ. ಏನು ಓದ್ತಾ ಇದೆ ಈಗ 9ನೇ ತರಗತಿ 9th ಇಂದ್ರಪ್ರಸ್ಥ ವಿದ್ಯಾಲಯ ಉಪನಗರ. ಹೌದು. ಅಂದ್ರೆ ನಾವು ಒಂದು ಫುಲ್ ಡೇ ಮಾಡ್ತೇವೆ, ನಾವು ಬೆಳಿಗ್ಗೆ ಸಾಯಂಕಾಲ ನಾವು ಪ್ರಾಕ್ಟೀಸ್. ನಾಳೆ ಉಪನಗರ ಹಿರೇ ಬಂಡಾಡಿ. ಹೀಗೆ ಕಣ್ಣು ಮುಚ್ಚಿ ಡ್ರಾಯಿಂಗ್ ಮಾಡುವಂತ ಈ ಯೋಚನೆ ಹುಡ್ಕೊಂಡು ಹೇಗೆ? ಅವರು ಏನಂತ ಹೇಳಿದ್ರೆ, ಒಂದು ಲಾಕ್ಡೌನ್ ಟೈಮಲ್ಲಿ ಮಕ್ಕಳನ್ನು ಬಿಸಿ ಮಾಡ್ಬೇಕಂತ ಹೇಳಿ ಅವರು ಗಾಂಧಾರಿ ವಿದ್ಯೆಯನ್ನು ಕಲಿಸಿದ್ರು ಆನ್ಲೈನಲ್ಲಿ. ಸೊ ಅದು ನಾವು ಆ ವಿದ್ಯೆಗೆ ಪ್ಯಾರಲ್ ಆಗಿ ನಾವು ಸ್ಟ್ಯಾಂಡ್ ಅಟ್ಟಿಗೆ ಅದು ಕನ್ವರ್ಟ್ ಮಾಡಿದ್ದೇವೆ. ಮತ್ತೆ ಈಗ ವಿದ್ಯೆ ಗೊತ್ತಿದೆಯಲ್ಲ, ಸೊ ಕಣ್ಣು ಮುಚ್ಚಿ ಏನಾದ್ರು ಮಾಡಲಿ ಅಂತ, ಸಾಧನೆ ಮಾಡಲಿ ಅಂತ. ಡ್ರಾಯಿಂಗ್ ಮಾಡ್ತಾರೆ, ಸೈಕಲ್ ಬಿಡ್ತಾರೆ. ಗಾಂಧಾರಿ ಕಣ್ಣು ಮುಚ್ಚಿಕೊಂಡು ಮಾಡಬೇಕು. ಕಲರ್ಸ್ ಐಡೆಂಟಿಫಿಕೇಶನ್ ಒಂದು ಸಂಖ್ಯೆ ತೋರಿಸ್ತಾರೆ. ನೀವು ಡ್ರಾ ಮಾಡಿ ಅದನ್ನು ಡ್ರಾ ಮಾಡಿ. ಅವಳು ಕರ್ಚಿಪ್ ಬೇರೆ ಇಡ್ತಾಳೆ ಒಟ್ಟಿಗೆ, ಕರ್ಚಿಪ್ ಸಹ ಇಡ್ತಾಳೆ ಫಸ್ಟ್, ಆಮೇಲೆ ಅದನ್ನು ವಸ್ತು ತೋರಿಸಿದ್ರು ಆಗ್ತದೆ. ಬರೀ ಇದು ಬರೀ ಏನಾದ್ರು ಬರ್ತದೆ. ನೀವು ನೋಡಿ, ನಾನು ನೋಡಿಲ್ಲ, ಅವ್ರು ನೋಡಿ, ನಾನು ಹೇಳಿದೆ ಅಂತ ಹೇಳಿ. ಬೇಡ ಬೇಡ ನಿಮಗೆ ಗೊತ್ತಿರ್ತಲ್ಲ. ಮೇಲ್ಗಡೆ ಬೇಡ, ಆಮೇಲೆ ಕೆಳಗಡೆ ಬೇಡ. ಐ ಲವ್ ಇಂಡಿಯಾ ಕರೆಕ್ಟ್. ಐ ಲವ್ ಇಂಡಿಯಾ ಬೇರೆಯೂ ತೋರಿಸ್ಬೋದ, ಚಿತ್ರ ಮಾಡ್ಬೋದು. ಚಿತ್ರ ಮಾಡ್ಬೋದು, ಕಲರ್ಸ್ ನಿಮ್ಮ ಡ್ರೆಸ್ ಕಲರ್ ಇರೋದು ಗೋಡೆ ಆಚೆ ಬದಿ ಏನಿದೆ ಅದು ಕೂಡ right. ಈ ಇನ್ನೊಮ್ಮೆ ಇದನ್ನ ಒಂದು ಮಾಡಿ ತರಬೇತಿ ಕೊಡ್ತಾರೆ. ಅದು ಮತ್ತೆ ವಿವೇಕ ಯಾರು ಬರಲಿಲ್ಲ, ಪುತ್ತೂರಲ್ಲಿ ಇತ್ತು ಒಮ್ಮೆ. ತುಂಬಾ ಕಾರಣಗಳಿರ್ತವೆ. ಚಿಕ್ಕ ಮಕ್ಕಳಿಗೆ ಅದನ್ನು ಯಾರು ಮಾಡಿದ್ರು? 14 ವರ್ಷದ ಒಳಗಿನ ಮಕ್ಕಳಿಗೆ ಅದು ಸ್ವಲ್ಪ ಟ್ರೈನಿಂಗ್ ಕೊಟ್ಟರೆ ಎಲ್ಲ ಮಕ್ಕಳಿಗೆ ಆಗ್ತದೆ. ಇವರಿಗೆ ಅಂತಲ್ಲ, ಎಲ್ಲ ಮಕ್ಕಳಿಗೆ ಆಗ್ತದೆ. ಸೈಬಲ್ ಕಲ್ತದ್ದು ಆನ್ಲೈನಲ್ಲಿ ಕಲ್ತದ್ದು. ಟೆಕ್ನಿಕಲ್ ಒಂದು 6th ನೋಡಿ, ನಮ್ಮ ಭಾರತದಲ್ಲಿ ಹಲವಾರು ವಿದ್ಯೆಗಳಿರ್ತದೆ, ಅದರ ನಾಶ ಅಂಚಿನಲ್ಲಿ ಇದೆ. ಆಕ್ಚುಲಿ ನಮ್ಮ ಸ್ಪಿರಿಚುವಲ್ ಅಲ್ಲಿ ಇರುವಂಥದ್ದು ಅದು ಅದ್ಭುತವಾಗಿದೆ. ನೀರಲ್ಲಿ ನಡೆದಿದೆ, ಗಾಳಿ ಸೇರುತ್ತಿದೆ. ಬಟ್ ನಮಗೆ ಮಾಡಲ್ ಲೈಫಿಗೆ ನಮಗೆ ಹೇಳೋದು ಯಾರಿಗೆ ಅರ್ಥನಾಗೋದು ರೀಚ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಕೆಲವು ಬುಕ್ಗಳಲ್ಲಿ ಕೂಡ ಅದರ ಡೀಟೇಲ್ಸ್ ಇದೆ. ಶ್ರೀ ಅಂತ ಶ್ರೀ ಮೊಹಮ್ಮದ್ ಅಂತ ಒಂದು ಬುಕ್ ಬರ್ತಾರೆ, ಗುರುವಿನ ಗರಡಿಲಿ ಅಂತ. ಅವರೊಂದು ಹೇಳ್ತಾರೆ, ನಾನು ನಾಗಲೋಕ ನೋಡಿದ್ದೇನೆ ಅಂತ. ನೀವು ನಂಬ್ತೀರಾ? ಅದು ಮೀಡಿಯಾದವ್ರು ಕೇಳಿದರೆ, ಈಗ ಮೀಡಿಯಾದವ್ರು ಪಬ್ಲಿಸಿಟಿ ಮಾಡಿದ್ರೆ ಅದು ನಂಬಿಕಿಲ್ಲ ಅಂತ. ಈಗ ಪರಿಸ್ಥಿತಿ ಆಗಿದೆ ಅಂತ. ಆಗ ಇಂಡಿಯಾದ ವಿದ್ಯೆಗಳು ಅದ್ಭುತ ಆಗಿದೆ. ನಾವು ಅದು ನಾಶ ಹಂತದಲ್ಲಿ ಇದೆ, ಅದನ್ನು ನಾವು ಬೆಳೆಸಬೇಕಾಗ್ತದೆ ಈಗ. ಅದ್ಭುತ ವಿದ್ಯೆಗಳಿದೆ ನಮ್ಮ ಭಾರತದಲ್ಲಿ. ಅದು ದೀಕ್ಷೆಯಿಂದ ಆಗಿರ್ಬೋದು, ದೀಕ್ಷೆ ಕೂಡ ಇದೆ, ಮತ್ತೆ ದೀಕ್ಷೆಗಳು ಕೊಡಬೇಕು, ಅದ್ರಲ್ಲಿ ಆಕ್ಟಿವೇಟ್ ಆಗ್ತದೆ, ಥರ್ಡ್ ಐ ಆಕ್ಟಿವೇಟ್ ಆಗ್ತದೆ. ಈಗ ಒಂದು ನಿಮಿಷ, ನೀವು ಅವರಿಗೆ ಕಲಿಸಿದ ಯಾವ ಗಾಂಧಾರಿಗೆ ಯಾರಿಗೆ ಕಲಿಸಿದ್ರು? ಸತೀಶ್ ಗುರುಜಿ, ಸತೀಶ್ ಪದ್ಮನಾಭ ಮೂಡಿಗೆ. ಅಲ್ಲಿ ಹೋಗಿಲ್ಲ ಅಂತ ಇಲ್ಲ, ಆನ್ಲೈನ್. ಝೂಮ್ ಆ್ಯಪ್. ಸತೀಶ್ ಪದ್ಮನಾಭ್. ಸತೀಶ್ ಪದ್ಮನಾಭ
ಅವತ್ತು ಉಪೇಂದ್ರ ಮಕ್ಕಳಿಗೆಲ್ಲ ಕಲಿಸಿದ್ದಾರೆ. 64 ವಿದ್ಯೆಯಲ್ಲಿ ಒಂದು ವಿದ್ಯೆ ಇದೆ. ಹೌದಾ? ಹೌದು ಅದಕ್ಕಿಂತ ಹೌದು 64 ವಿದ್ಯೆಗಳಲ್ಲಿ ಒಂದು ವಿದ್ಯೆ. ಗಾಂಧಾರಿ ವಿದ್ಯೆ ಕಲಿಯದಿದ್ರು ಈಗ ಬ್ಲೈಂಡ್ ಫೋಲ್ಡ್ ಮಾಡಿ ಮಾಡ್ಬೋದು, ಪ್ರಾಕ್ಟೀಸ್ ಮಾಡಿದ್ರೆ 100% ಮಾಡ್ಬೋದು. ಖಾಲಿ ಹೀಗೆ ಅಲ್ಲ, ಗೋಡೆ ಆ ಕಡೆ ಇದ್ರು ಸಹ ಮಳೆ ಅವಳನ್ನು ಕೇಳ್ಬೋದು ಅದು ಹೇಗೆ ಏನೋ ಒಂದು ಟೆಕ್ನಿಕ್ ಬಳಕೆ ಆಗಲಿದೆ ವಿದ್ಯೆಯಲ್ಲಿ ಅಲ್ವಾ? ಯಾವ್ದೀಗ ನೀವು ಹೇಳ್ತಾರೆ 64 ಅದನ್ನು ಅಧ್ಯಾತ್ಮಿಕ ತಗೊಂಡು ಹೋಗುದಾ ಅಂತ. ಇಲ್ಲ ಅದೇನಿದೆ ಆಕ್ಚುಲಿ ಅಂದ್ರೆ ಪೀನಿಯಲ್ ಗ್ಲ್ಯಾಂಡ್ ಅಂತ ಇರ್ತದೆ, ಚಿಕ್ಕ ಬಟಾಣಿ ಎಷ್ಟು ಬರ್ತದೆ ಪೀನಿಯಲ್ ಗ್ಲ್ಯಾಂಡ್ ಎಲ್ರಿಗೂ ಇರ್ತದೆ. ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಆಕ್ಟಿವೇಟ್ ಇರ್ತದೆ, ದೊಡ್ಡದು 16 ವರ್ಷ ನಂತರ ಅದು ಸ್ವಲ್ಪ ಕ್ಲೋಸ್ ಆಗ್ತದೆ, ಅದನ್ನು ಪುನಃ ಆಕ್ಟಿವೇಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನಾವಿಲ್ಲಿ ಸಣ್ಣ ಮಕ್ಕಳಿರುವಾಗ ನೆತ್ತಿ ಅಂತ ಹೇಳ್ತೇವೆ ನೋಡಿ, ಇಲ್ಲಿ ಎಲ್ಲ ಕಾಣ್ತದೆ, ಅದೊಂದು ಎಲ್ಲ ಗೊತ್ತಾಗ್ತದೆ. ನಾಳೆ ಅಂತ ತಕ್ಷಣ ಗೊತ್ತಾಗ್ತದೆ ಆಗಿರ್ತದೆ ಎಲ್ರಿಗೂ, ಎಲ್ಲ ಮಕ್ಕಳಿಗೆ ಅದು ನಾಳೆ ಟೀಚರ್ ಬರ್ತಾರೆ ಅಂತ ಗೊತ್ತಾಗ್ತದೆ ನಿಮಗೆ? ನಾಳೆ ಶಾಲೆ ಟೀಚರ್ ಪ್ರಾಕ್ಟೀಸ್ ಮೇನ್ ಪ್ರಾಕ್ಟೀಸ್ ಮಾಡಬೇಕು. ಈಗ ನಿಮಗೆ ಅದು ಕಾಣೋದು ಕಣ್ಣಿಗೆ ಕಾಣೋದಾ ಅಲ್ಲ ಒಳಗಿಂದ ಕಾಣೋದಾ ಹೇಗೆ? ತಲೆಯಲ್ಲಿ ಇಮೇಜ್ ಮಾಡ್ತಾರೆ ಅದನ್ನೇ ಹೇಳಿ. ಕಣ್ಣಿಗೆ ಬರ್ತದೆ ನಾಲೆಜ್ ಬರುದಾ? ಇಮೇಜ್ ಹೇಗೆ ಮಾಡ್ತೀಯ? ಈಗ ನಾನು ಏನು ಬರೆದು ಕೊಟ್ಟರೆ ನೀನೇ ಇಮೇಜ್ ಕಣ್ಣಿಂದ ಕಾಣೋದಲ್ಲ, ಅದಕ್ಕೆ ಕಣ್ಣಿಂದ ಕಾಣೋದಲ್ಲ. ಗೊತ್ತಾಯ್ತು. ಕಣ್ಣಿಂದ ಕಾಣುದಿಲ್ಲ ಅಂತ ನಮಗೆ ಗೊತ್ತಾಗ್ತದೆ. ಯಾವುದೊಂದು ಡ್ರಾಯಿಂಗ್ ಅನ್ನ ಇಮೇಜ್ ಮಾಡ್ಕೊಂಡು ಮಾಡ್ಬೋದು, ಅದು ಬೇರೆ ಪ್ರಶ್ನೆ. ಬರ್ತದನ್ನ ಇಮೇಜ್ ಅದು ಹೇಗಿರುತ್ತೆ ಅಂತ ಹೇಳಿದ್ರೆ, ಈಗ ಸಡನ್ ಒಬ್ಬರಿಗೆ ಮನೆಯವರಿಗೆ ಫೋನ್ ಮಾಡ್ತೀವಿ ಅಂತ ಆದ್ರೆ ಅವರು ಹೇಳ್ತಾರೆ ನಿಮಗೆ ನಾನು ನಿಮ್ಮನಿಗೆ ಯೋಚನೆ ಮಾಡಿದ್ದೆ ಅಷ್ಟೇ ಅಂತ, ಅದೊಂದು ಥಾಟ್ಸ್ ಇದೆ ಅಂತ. ಹೌದು ಕರೆಕ್ಟ್, ಇದೇ ಸರ್ ವರ್ಕ್ ಆಗೋದು. ಅದು ಅದಕ್ಕೊಂದು ಕೀ ಕೊಟ್ಟಿರ್ತಾರೆ, ಮಂತ್ರವನ್ನು ಕೊಟ್ಟಿರ್ತಾರೆ, ದೀಕ್ಷೆ ಕೊಟ್ಟಿರ್ತಾರೆ. ಸೊ ಆ ಮಂತ್ರ ಕೀ ಇದೆ, ಆ ಮಂತ್ರ ನಮಗೆ ನಮಗೆ ಕೀ ಅದು. ಅದಿದ್ರೆ ಮಾತ್ರ ವರ್ಕ್ ಆಗೋದು, ಇಲ್ಲ ಯಾವ್ದು ವರ್ಕ್ ಆಗೋದಿಲ್ಲ. ಟೆಕ್ನಿಕ್ ಗುರುಗಳಿಗೆ ಹೇಳಿರ್ತಾರೆ. ಹೌದೌದು, ಮತ್ತೆ ಪ್ರಾಕ್ಟೀಸ್ ಮಾಡ್ತಾರೆ, ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಪ್ರಾಕ್ಟೀಸ್ ಮಾಡಿದ್ರೆ ಆಗೋದಿಲ್ಲ. ಈ ಕಣ್ಣು ಓಪನ್ ಆಗದಿದ್ರು ಅಂತ ಚಕ್ಷು ಓಪನ್ ಆಗ್ತದೆ ಅಲ್ಲಿ, ಅದರಲ್ಲಿ ಕಾಣ್ತದೆ ವಿಷಯ. ನಮ್ಮ ಚಕ್ರಸ್ ಆಕ್ಟಿವೇಟ್ ಆಗ್ತದೆ, ದೇಹ ಮೂಲದಲ್ಲಿಂದ ಸಹಸ್ರ ಆಕ್ಟಿವೇಟ್ ಆಗ್ತದೆ. ಇದನ್ನು ಓದೋದು ಹಿಂದಿಂದ ಈ ಕಡೆ ಇರೋದನ್ನು ಕೇಳ್ತಾರ? ನೀವು ಗೋಡೆ ಹಾಗೆ ನೋಡಿ ಗೋಡೆ ಮ್ಯಾಚ್ ಆಗ್ತದೆ, ಇದು ಕೂಡ ಆಗ್ತದೆ ಅಂತ. ಈಗ ಇನ್ನೊಬ್ಬರು ಅದರದ್ದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ಏನಂತ ಹೇಳಿದ್ರೆ ಕ್ವಶನ್ ಪೇಪರ್ ಅನ್ನು ಇಮೇಜ್ ಮಾಡಿ ಎಕ್ಸ್ಪೆರಿಮೆಂಟ್ ಆಗ್ತೋಟ್ ಈಗ ಅಡ್ವಾನ್ಸ್ ಈಗ ಮಾಡ್ತಿದ್ದಾರೆ, ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಅಂತ. ಆ ಕೆಲಸವೇ ಇಲ್ಲ. ಕ್ವಶನ್ ಒಂದು ಈಗ ಯೋಚನೆ ಮಾಡಿ ಬರ್ಬೋದು ಅಂತ ಹೇಳಿ ಆ ಪ್ರಾಕ್ಟೀಸ್ ಅಲ್ಲಿ ಇದ್ದಾರೆ ಮಕ್ಕಳು. ಅದು ಆಗ್ತದೆ ಸಕ್ಸಸ್ ಖಂಡಿತ, ಡೌಟ್ ಇಲ್ಲ. ಮತ್ತೆ ಅದರಲ್ಲಿ ಸ್ವಲ್ಪ ಅಡ್ವಾನ್ಸ್ ಹೋದ್ರೆ, ಈಗ ನಿಮ್ದೊಂದು ಫೋಟೋ ಕೊಟ್ರೆ ನೀವು ಎಂತ ಮಾಡ್ತಿದ್ರಿ ಅಂತ ಹೇಳಿ, ಎಲ್ಲಿದ್ರಿ ಆ ಪ್ಲೇಸ್ ಅಲ್ಲಿ ಅಂತ ಹೇಳ್ಬಿಡ್ತಾರೆ. ಇವಳಿಗೆ ಆಗಿಲ್ಲ ಅದು. ಈಗ ಒಂದು ಉದಾಹರಣೆ, ನನ್ನ ಮಗಳು ಕೂಡ ಇವರು ಸರ್ ಕಲ್ತದ್ದು. ಮಗಳಿಗೆ ಮಂಗಳೂರಿದೆ ಕಲಿತಿದ್ದಾರೆ, ಬಟ್ ಯಾವ ಶರ್ಟ್ ಹಾಕಿದ್ರೆ ನನಗೆ ಈಗ ಹೇಳ್ತಾರೆ ಅವರು, ಯಾವ ಕಲರ್ ಹಾಕಿದ್ದೆ ಅಂತ ಹೇಳ್ತಾರೆ ಅವರು. ಹಾಗೆ ಮನಸ್ಸನ್ನು ಓದ್ತಾರ ಈ ತರ ಯೋಚನೆ ಮಾಡ್ತಿದ್ದಾರೆ ಅದು ಹೇಳ್ತಾರೆ. ನಾನು ಅಲ್ಲಿಂದ ಆಫೀಸಿಂದ ಕೆಳಗೆ ಸ್ಟೆಪ್ ಹಿಡಿದಿದ್ಯಾ, ಈ ಕಲರ್ ಶರ್ಟ್ ಹಾಕಿದ್ರೆ ಈ ಕಲರ್ ಅದು ಹೇಳಿ ಯಾವ ಸರ್ ಮನಸ್ಸನ್ನು ಓದುದು ಡೇಂಜರ್ ಅಂತ. ಅಲ್ಲ ಅದು ನಿಮಗೆ ಟೆಲಿಪತಿ ಅದೇ ಯೂಸ್ ಆಗ್ತದೆ ಸರ್, ಟೆಲಿಪತಿ ಅದೇ ಯೂಸ್ ಆಗುದಲ್ಲ. ಮೊಬೈಲ್ ಹೇಗೆ ನಾವು ಮಾತಾಡ್ತಿದ್ವು ಇನ್ನೊಬ್ಬರ ಗುರುಗಳಲ್ಲ, ಟೆಲಿಪತಿ ಅದೇ ಅದೇ ವರ್ಕ್ ಆಗ್ತದೆ. ಹಾಗಾದ್ರೆ ಈಗ ನೀವು ಏನು ಯೋಚನೆ ಮಾಡ್ತೀರ ನಾನು ಇಲ್ಲಿ ಕೂತ್ಕೊಂಡು ಹೇಳಿ ಹೋದ್ರೆ ಅಲ್ಲ ಅದೇನು ಅದು. ಮತ್ತೆ ಈಗ ವಿದ್ಯೆಗಳನ್ನು ಯಾರು ಗುರುಗಳು ಕಲಿಸಿದ್ರು ಕೂಡ ಅದು ನೆಗೆಟಿವ್ ಆಗಿ ಯಾವ್ದು ಹೇಳಿಕೊಡೋದಿಲ್ಲ, ಪಾಸಿಟಿವ್ ಮಾತ್ರ ಕೋಮಲ್ ಅದೊಂದು ಫಿಲ್ಮ್ ಬಂದಿತ್ತು. ಯಾಕಂದ್ರೆ ಅವ್ರು ಮಾತಾಡುದು, ಅವ್ರು ನೆನೆಸ್ಕೊಳ್ಳೋದು ನಿಮ್ಗೆ ಗೊತ್ತಾಗುವಂಥದ್ದು. ಅವ ಏನ್ ನೆನೆಸ್ಕೊಳ್ತಾನೆ, ಎಲ್ಲ ಒಂದು ಬಾಂಬೆ ಕೊಟ್ಟು ಹೋಗ್ತಾ ಇದ್ದಾನೆ, ಅವ ಎಲ್ಲಿ ಇಡ್ಬೇಕು, ಏನು ಯೋಚನೆ ಮಾಡ್ಬೇಕು, ಇದೆಲ್ಲ ಅವನಿಗೆ ಗೊತ್ತಾಗ್ತಾ ಇಲ್ಲ ಸರ್. ಈಗ ನಾವು ಕೂತೊಳಗೆ ಹೇಳ್ಬೋದು ಎಂತ ಯೋಚನೆ ಮಾಡ್ತಿದ್ದಾನೆ, ಅದೊಂದು ಇದೆ. ಕೂತೊಳಗೆ ಹೇಗಿರ್ತದೆ, ಯಾವ ಸೆನ್ಸ್ ಅಲ್ಲಿ ಏನಿರ್ತಾನೆ ನಮ್ಗೆ ಯೋಚನೆ ಮಾಡಿದ್ರೆ ಅದು ಕಾಮನ್ ಜನರಿಗೆ ಅರ್ಥ ಆಗ್ತದೆ. ಈಗ ಮುಖದ ಛಾಯದಲ್ಲಿ ಗೊತ್ತಾಗ್ತದಲ್ಲ ಅವ ಎಂತದಲ್ಲಿದ್ದ, ಟೆನ್ಷನ್ ಇಲ್ಲಿದ್ದಾನ, ಫ್ರೀ ಇದ್ದಾನ, ಅದೆಲ್ಲರಿಗೂ ಗೊತ್ತಾಗ. ಅದು ಗೆಸ್ ಮಾಡೋದು ಒಂದು ಬೇರೆ. ಹೌದು. ಈಗ ಅವರು ಏನೋ ದುಃಖದಲ್ಲಿದ್ದಾರೆ ಅಂತ ನಾನು ಗೆಸ್ ಮಾಡೋದು ಒಂದು ಬೇರೆ, ಇದನ್ನಿಂದ ಅಂತ ಹೇಳೋದು ಬೇರೆ ಅಂತ ನಾನು ಅಲ್ಲ ವ್ಯತ್ಯಾಸ ಇದೆ. ಅದರ ಒಂದು ಲಿಂಕ್ ಸರ್, ಅದರ ಒಂದು ಲಿಂಕ್ ಇರ್ತದೆ ಅಂತ. ಒಂದೊಂದು ವಿಷಯ ಒಂದೊಂದು ಲಿಂಕ್ ಇರ್ತದೆ ಅಂತ. ನೀವು ಗೆಸ್ ಮಾಡೋದು ಸತ್ಯ ಆಗಿರ್ತದೆ ಅಂತ. ಯಾಕೆ ನಾವು ಈ ವಿದ್ಯೆ ಗೆಸ್ ಮಾಡೋದು ಸತ್ಯ ಆಗಿಯೂ ಇರ್ಬೋದು. ನಿಮ್ಮ ಮನಸ್ಸನ್ನು ನೀವು ಇದು ಮಾಡಿ ಟ್ರೈ ಮಾಡಬೇಕು, ಅದು ಪ್ರಾಕ್ಟೀಸ್ ಮಾಡಬೇಕು. ಅದು ಸತ್ಯ ಆಗಿದವ ಅಂತ ಪ್ರಾಕ್ಟೀಸ್ ಮಾಡಿ 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 ಮತ್ತೆ ಸೆಟ್ ಆಗ್ತದೆ ಅದಕ್ಕೆ.
ಮತ್ತೆ ಒಂದು ವಿಷಯ ಸಣ್ಣ ಮಕ್ಕಳು ನೋಡಿ ತುಂಬ ಪಾಸಿಟಿವ್ ಇರ್ತಾರೆ. ಅವರೆಲ್ಲ ಅಪ್ಪನ ಹತ್ರ ಹೋಗುದು ಬೇಡ, ಇವತ್ತು ಬಸ್ಸಲ್ಲಿ ಹೋಗುದು ಬೇಡ, ಸಮಸ್ಯೆ ಆಗ್ಬೋದು, ನಂಗೆ ಏನೋ ಡೌಟ್ ಆಗ್ತದೆ, ಏನೋ ಕಿರಿಕಿರಿ ಆಗ್ತದೆ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಸೆನ್ಸ್ ಇರ್ತದೆ ಅಂತ, ಯಾಕಂದ್ರೆ ಒಳಗಿಂದ ಶುದ್ಧವಾಗಿರ್ತಾರೆ ಅವರು. ಅದೊಂದು ಇನ್ಸಿಡೆಂಟ್ ನನಗೆ ಆಗಿದೆ. ನಾನು ಇದ್ದಿದ್ದೇನೆ ಹಾಗಾದರೆ ಅದಲ್ಲ ಬೇರೆ. ಮಂಗಳೂರಿಗೆ ಲೈಸೆನ್ಸ್ ರಿನ್ಯೂವಲ್ಗೆ ಹೋಗಬೇಕಿತ್ತು, 3 ಗಂಟೆ ತನಕ ಹೋಗ್ಬೇಕು. ಉಪ್ಪಿನಕೆರೆಯಿಂದ ಬಸ್ಸಿಗೆ ಹೋಗುವ, ಅದು ಬಸ್ಸಲ್ಲಿ ಬೇಡ ಅಂತ ಆಯಿತು. ಹಾಗಂತ ಹೇಳುವಾಗ ಬೇರೆ ಬಸ್ ಇಲ್ಲ, ಬೀಚ್ ರೋಡ್ಗೆ ಟಿಕೆಟ್ ಮಾಡಿದ್ದೆ. ಬೀಚ್ ರೋಡು ಸೇತುವೆ ಹತ್ರ ತಲುಪುವಾಗ ಬಸ್ ಆಕ್ಸಿಡೆಂಟ್ ಆಯಿತು, ಒಬ್ಬರು ಅಡ್ಡ ಬಂದು ಇದಾಯಿತು. ಸಿಕ್ಸ್ ಅಂತ ವರ್ಕ್ ಆಗ್ತದೆ, ನಿಮ್ಮ ಮನಸ್ಸನ್ನು ನೀವು ಇದು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಮೇನ್ ಪ್ರಾಕ್ಟೀಸ್ ಆಗ್ತದೆ ಇಲ್ವ ಅಂತ ನಮ್ಗೆ ಗೊತ್ತಾಗ್ತದೆ, ಕರೆಕ್ಟ್ ಆಗ್ತದೆ ಇಲ್ವ ಅಂತ. ಸತ್ಯ ನಾವು ಹೇಳ್ತಾ ಇರೋದು ಅದು ಸಾಧ್ಯ ಇಲ್ಲ ಅಂತದಲ್ಲ ಯೋಚನೆ. ನಮಗೆ ಒಂದು ಕುತೂಹಲ ಬೇರೆ. ಕುತೂಹಲ ಎಲ್ರಿಗೆ ಕೆಲವು ರಹಸ್ಯ ಆಗಿರ್ತದೆ ಸರ್, ರಹಸ್ಯವಾಗಿರ್ತದೆ, ರಹಸ್ಯ ಆಗಿರ್ಬೇಕು ಸರ್. ಕೆಲವು ವಿಷಯಗಳು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಒಂದು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಮಕ್ಕಳಿಗೆ ಇವಳಿಗೆ ಅಂತ ಎಲ್ಲ ಮಕ್ಕಳಿಗೆ ಆಗ್ತದೆ ಆ ಇದು. ಯಾಕಂದ್ರೆ ಆನ್ಲೈನ್ ಕಲಿಯುವಾಗ ಖಾಲಿ 10 ದಿವಸ ಬೇಕು. ಒಂದು ದಿವಸ ಹೇಳಿದ್ರು ಕಲರ್ ಬಾಲ್ ಕಲರ್ ಎಲ್ಲ ಹೇಳಿದ್ರು, ನನಗೆ ಡೌಟ್ ಆಯ್ತು ಸುಮ್ಮನೆ. ನಾವು ಇರುವುದು ಯಾರ ಕಲರ್ ಯಾವ್ದೊಂದು ಅಂದಾಜಿ ಗುಂಡಾಕೋದು. ಒಂದು 2 ದಿವಸ ಆಗುವಾಗ ಬೇರೆ ಬೇರೆ ಇತ್ತು, ಮತ್ತೊಂದು ತೋರಿಸ್ತಾನೆ ತೋರಿಸಿ ಅವ್ರು ಕರೆಕ್ಟ್ ಹೇಳಿಕೆ ಹಾಕೋದು. ಆಳೆ ಇರೋದು ತಗ್ಗದಾಯ್ತು. ಮತ್ತೆ ಬ್ಯಾಕ್ ಹೇಳ್ತಾರೆ, ಈಗ ಕಾಣಲಿಕ್ಕೆ ಇಲ್ಲ. ಎದುರಾದ್ರೆ ಖಂಡಿತ ಕಾಣ್ಬೋದು, ಸ್ವಲ್ಪ ಬ್ಯಾಕಾದ್ರೆ ಕಾಣಲಿಕ್ಕೆ ಇಲ್ಲ, ಓದ್ತಾರೆ. ನನಗೆ ಫಸ್ಟ್ ಒಂದು ಇದು ಮಾಡೋಣ, ನಾನು ಸ್ವಲ್ಪ ಪ್ರಯೋಗ ಮಾಡಿದೆ. ಯಾಕೆಂದ್ರೆ ಸುಳ್ಳು ಅಂತ ಆಗ್ಬಾರ್ದು, ಸೊಸೈಟಿಗೆ ನಾವು ತಪ್ಪು ಹೇಳ್ಕೊಡ್ಬಾರ್ದು, ಅದು ನಮ್ಮ ಜವಾಬ್ದಾರಿ ವರ್ಣ ಕೊಟ್ಟಿರೋದು ನಮ್ಮ ಟೀಮ್. ಸೊ ನಾನು ಶಾಲೆಗೆ ನನಗೆ ಇಂಟರ್ ಬಸ್ ಹೋಗ್ತೇನೆ ಪ್ರಾಕ್ಟಿಕಲ್ ಆಗಿ ಪಾರ್ಟ್ ಟೈಮ್ ಆಗಿ. ಸೊ ನಾನು ಅವ್ರದ್ದು ಕೆಲವು ವರ್ಕ್ಗಳು ಮಾಡುವಾಗ ನಾನು ಕೂಡ ಕಣ್ಣು ಮುಚ್ಚಿ ಮತ್ತು ಇನ್ನೊಬ್ಬರು ಮಕ್ಕಳಿಗೆ ಅದರಿಗೆ ಕನ್ಫಿಗರೇಷನ್ ಕಂಡ್ರೆ ಕೆಲವು ಆಗ್ತದಲ್ಲ ನಮಗೆ ಟೆಕ್ನಿಕ್ ಯೂಸ್ ಮಾಡೋದು, ಅದು ಯಾವುದಲ್ಲ ಅಂತ ನಾವು ಬೇಕಾದ್ರೂ ಪ್ರಯೋಗ ಮಾಡಿದ್ದೆ. ನೋಡಿದ್ರೆ ಸಕ್ಸಸ್ ಆದವರು ಅದು ನಾನಂತ ಹೇಳಿದ್ದೆ, ಅದಕ್ಕೆ ನಾನು ಏನಾದ್ರು ನಾನು ಅದಕ್ಕೆ ಒಂದು ಏನೋ ವರ್ಕ್ ಮಾಡಿಸ್ತೇನೆ ಅಂತ ಹೇಳಿದೆ. ಅದೇ ನಮ್ಮ ಟೀಮಲ್ಲಿ ನಾವು ಮಾತಾಡಿದ್ವಿ ಈಗ ಮಾಡೋಣ ಅಂತ. ಸೊ ನಮ್ಮ ಟೀಮ್ ತುಂಬ ಇಷ್ಟಪಟ್ಟಿದ್ದು. ಮತ್ತು ಹೊರಗೆ ತುಂಬ ಜನ ಹೇಳಿದ್ರು, ನೀವು ಸೈನ್ಸಿಗೆ ಸ್ವಲ್ಪ ನೀವು ಚಾಲೆಂಜ್ ಮಾಡ್ತಿದ್ದೀರಿ ಅಂತ. ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ, ಬಟ್ ಉತ್ತರ ನಾವು ನಾಡು ಕೊಡ್ತೇವೆ, 6-7 ಕೊಡ್ತೇವೆ, 24 ಗಂಟೆ ಮಾಡಿ ಖಂಡಿತ ಅವ್ರು ಖಂಡಿತ ಕೊಡ್ತಾರೆ. ನಿಮ್ಮೆಲ್ಲರೂ ಪ್ರೋತ್ಸಾಹ ಬೇಕು ನನಗೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.